ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಮಂದಾರ ಪ್ರದೇಶದ ಬಳಿ ಹೊಸ ಸಂಸ್ಕರಣಾ ಘಟಕವೊಂದು ನಿರ್ಮಾಣವಾಗಲಿದ್ದು, ಈ ಬಗ್ಗೆ ಮಂಗಳೂರು ಮಹಾನಗರ ಪಾಲಿಕೆಯ ವಿಪಕ್ಷ ನಾಯಕ ಎಸಿ ವಿನಯರಾಜ್ ಅವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಪಚ್ಚನಾಡಿಯ ಮಂದಾರ ಪ್ರದೇಶಕ್ಕೆ ಎಸಿ ವಿನಯರಾಜ್ ನೇತೃತ್ವದ ಕಾಂಗ್ರೆಸ್ ನಿಯೋಗ ತೆರಳಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಮಂದಾರ ಪ್ರದೇಶದಲ್ಲಿ ಭರತ್ ಕಾರ್ಪೊರೇಷನ್ ಸಂಸ್ಥೆಯು ಹೊಸ ಸಂಸ್ಕರಣಾ ಘಟಕವನ್ನ ನಿರ್ಮಾಣ ಮಾಡಲು ಹೊರಟಿದೆ. ಕಳೆದ 1 ತಿಂಗಳ ಹಿಂದೆ ಏಕಾಏಕಿಯಾಗಿ ಬಂದು ಗುದ್ದಲಿ ಪೂಜೆಯನ್ನ ನೆರವೇರಿಸಿದ್ದಾರೆ. ಈ ಬಗ್ಗೆ ಸ್ಥಳೀಯರು ಕೂಡ ಆತಂಕಗೊಂಡಿದ್ದಾರೆ. ಈ ಜಾಗದಲ್ಲಿ ಸುಮಾರು 150 ಕುಟುಂಬಗಳು ವಾಸವಿದ್ದಾರೆ. ಈಗಾಗಲೇ ಪಚ್ಚನಾಡಿಯಲ್ಲಿ ನಡೆದಂತಹ ದುರಂತ ನಮ್ಮ ಕಣ್ಣ ಮುಂದಿದೆ. ಈ ಒಂದು ಪ್ರದೇಶದಲ್ಲಿ ಖಾಸಗಿ ಕಂಪನಿಯವರು ತ್ಯಾಜ್ಯ ವಿಲೇವಾರಿ ಘಟಕವನ್ನ ನಿರ್ಮಿಸಲು ಮುಂದಾಗಿದ್ದಾರೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲಿಸಿ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ ಎಂದು ಹೇಳಿದರು. ಈ ಮಂದಾರ ಏನು ಈ ಜಾಗ ಇದೆ, ಇದು ನಮ್ಮ ಕಸ ವಿಲೇವಾರಿ ಮಾಡುವಂಥ ನಮ್ಮ ಡಂಪಿಂಗ್ ಯಾರ್ಡ್ ಏನಿದೆ ಮಂಗಳೂರು ಮಹಾನಗರ ಪಾಲಿಕೆದ್ದು, ಅದಕ್ಕೆ ತಾಗಿಕೊಂಡಿರುವಂಥ ಒಂದು ಸ್ಥಳ. ಇಲ್ಲಿ ಸುಮಾರು 1 ತಿಂಗಳ ಹಿಂದೆ ಯಾವುದೋ ಒಂದು ಭಾರತ್ ಒಂದು ರೀಸೈಕ್ಲಿಂಗ್ ಕಸ ವಿಲೇವಾರಿ ಮಾಡುವ ಒಂದು ಖಾಸಗಿ ಕಂಪನಿಯವರು ಏಕಾಏಕಿಯಾಗಿ ಈ ಒಂದು ಜಾಗಕ್ಕೆ ಬಂದು ಇಲ್ಲಿ ಒಂದು ಗುದ್ದಲಿ ಪೂಜೆಯನ್ನು ಮಾಡಿ ಇಲ್ಲಿ ಒಂದು ಕಸವನ್ನು ವಿಲೇವಾರಿ ಮಾಡುವಂಥ ಒಂದು ಪ್ಲಾಂಟನ್ನು ನಾವು ಹಾಕ್ತೇವೆ ಎನ್ನುವಂಥ ಒಂದು ವಿಚಾರದ ಬಗ್ಗೆ ಸ್ಥಳೀಯರಿಗೆ ಭಾಳ ಒಂದು ಆತಂಕ ಸೃಷ್ಟಿ ಮಾಡಿದ ವಿಚಾರ ನಮಗೆ ತಿಳಿಯಿತು. ಈ ಒಂದು ಜಾಗದಲ್ಲಿ ಸುಮಾರು 150 ಕುಟುಂಬಗಳು ಇವತ್ತು ವಾಸ ಇರುವಂಥದ್ದು. ಮಂದಾರದಲ್ಲಿ ಈಗಾಗಲೇ ಒಂದು ದುರಂತ ನಾವು ಕಂಡಿದ್ದೇವೆ. ಅದಲ್ಲದೆ ಇದರ ಪಕ್ಕದಲ್ಲಿ ನಮ್ಮ ಪಚ್ಚನಾಡಿ ನಮ್ಮ ಡಂಪಿಂಗ್ ಯಾರ್ಡ್ ಇದೆ. ಈ ಒಂದು ಸ್ಥಳದಲ್ಲಿ ಯಾವುದೇ ಒಂದು ಖಾಸಗಿ ಕಂಪನಿಯವರು ಬಂದು ಇಲ್ಲಿ ಕಸ ವಿಲೇವಾರಿ ಮಾಡುವಂಥ ಒಂದು ಪ್ಲಾಂಟನ್ನು ಹಾಕುವುದಾದರೆ ಪ್ರಪ್ರಥಮವಾಗಿ ಅವರು ನಮ್ಮ ಟೌನ್ ಪ್ಲ್ಯಾನಿಂಗ್ ಒಂದು ಇಲಾಖೆಯಿಂದ ಕಟ್ಟಡ ನಿರ್ಮಾಣ ಮಾಡುವ ಬಗ್ಗೆ ಅವರು ಅದರ ಬಗ್ಗೆ ಇಲ್ಲಿ ಪರವಾನಗಿಯನ್ನು ಪಡ್ಕೊಳ್ಬೇಕು. ಎರಡನೇದಾಗಿ ಪಚ್ಚನಾಡಿಯ ಡಂಪಿಂಗ್ ಯಾರ್ಡ್ ಮಹಾನಗರ ಪಾಲಿಕೆಯ ಡಂಪಿಂಗ್ ಯಾರ್ಡಿನಿಗೆ ತಾಗಿಕೊಂಡಿರುವ ಕಾರಣ ಇಲ್ಲಿ ಯಾವುದೇ ಒಂದು ಕಸ ವಿಲೇವಾರಿಯ ಒಂದು ಖಾಸಗಿ ಕಂಪನಿ ಬರುವುದಾದರೆ ಪ್ರಪ್ರಥಮವಾಗಿ ಅವರು ಮಂಗಳೂರು ಮಹಾನಗರ ಪಾಲಿಕೆಯ ಅನುಮತಿಯನ್ನು ಪಡ್ಕೊಳ್ಬೇಕು. ಶುದ್ಧತೆಯ ಆಲಯದಿಂದ ಭೀಮಾ, ಭರವಸೆಯ ಪರಂಪರೆಯೊಂದಿಗೆ 1925ರಿಂದ BIS 916 ಹಾಲ್ಮಾರ್ಕ್ ಹೊಂದಿದ ಚಿನ್ನಾಭರಣ, ಪ್ರಮಾಣೀಕೃತ ವಜ್ರಗಳು, ಸ್ಟರ್ಲಿಂಗ್ ಬೆಳ್ಳಿ. ಭೀಮಾ ಬೆಂಗಳೂರು, ಉಡುಪಿ, ಹಾಸನ್, ಮಂಗಳೂರು, ಶಿವಮೊಗ್ಗ, ವಿಜಯವಾಡ.